ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ಸುವರ್ಣ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ಸೊ ಇವತ್ತು ಟ್ಯೂಸ್ಡೇ, ವಿಟ್ಲ ಪಿಂಡಿ ದಿನ. ಸೊ ಕೃಷ್ಣ ಹುಟ್ಟಿದ ಸೆಲೆಬ್ರೇಷನ್ ಇವತ್ತು. ಹಾಗೆ ಮನೇಲಿ ಹಬ್ಬದ ಊಟ ಎಲ್ಲ ಇದೆ, ಪೂಜೆ ಎಲ್ಲ ಆಗಿದೆ, ಬೆಳಿಗ್ಗೆನೇ ಆಗಿದೆ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ನಿಂತು ಆರತಿ ಎಲ್ಲ ಆಯಿತು, ಅಡಿಗೆ ಕೂಡ ಎಲ್ಲ ಕಂಪ್ಲೀಟ್ ಆಯಿತು. ಸೊ ನಾನು ಅಡಿಗೆ ಮಾಡೋದು ಯಾವುದು ಕೂಡ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ಅಡಿಗೆ ಮಾಡ್ತಾ ಮಾಡ್ತಾ ವ್ಲಾಗ್ ಮಾಡೋದು ತುಂಬ ಕಷ್ಟ ಆಗ್ತದೆ, ಮತ್ತು ಅಡಿಗೆ ಲೇಟ್ ಆಗ್ತದೆ. ಸೊ ಅದಕ್ಕೆ ಇವಾಗ ನಮ್ಮ ಮನೆಯದು ಕೃಷ್ಣನನ್ನು ಕೂಡ ತೋರಿಸ್ತೇನೆ ನೋಡಿ. ಪೂಜೆ ಎಲ್ಲ ಆಯಿತು ನಮ್ಮದು. ಇಲ್ಲಿ ನೈವೇದ್ಯ ಕೂಡ ಇಟ್ಟಿದ್ದೇವೆ. ನೈವೇದ್ಯಕ್ಕೆ ನಾವು ಹೆಸರುಬೇಳೆ ಪಾಯಸ ಮಾಡಿದ್ದು. ಅಮ್ಮ ಹಪ್ಪಳ ಹೊರಿತಾ ಇದ್ದಾರೆ. ಆಯ್ತಾ? ಸಾಕಾ? ಹಾ, ಸಾಕು, ಸುಮಾರಾಯ್ತು. ಶ್ರುತಿ ಅವ್ರು ಬರ್ತಾನೆ ಹೇಳಿದ್ದಾರೆ. ಶ್ರುತಿ ಮತ್ತೆ ಶ್ರೀಲಕ್ಷ್ಮಿ ನೀವು ನೋಡಿರ್ಬೋದು ಮೊದಲಿನ ವ್ಲಾಗ್ ಅಲ್ಲೆಲ್ಲ. ಸೊ ಹಬ್ಬಕ್ಕೆ ಅವ್ರನ್ನ ಕರೆದಿದ್ವಿ, ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಅವ್ರು ಸೊ ನಮ್ದು ಹಬ್ಬದ ಊಟ ಎಲ್ಲ ರೆಡಿ ಆಗಿದೆ. ಎಲೆ ಊಟ ಇವತ್ತು ಹಬ್ಬಕ್ಕೆ. ಸೊ ಅಲ್ಲಿ ನಾನೇನೇನಂತ ಹೇಳ್ತೇನೆ. ಫಸ್ಟಿಗೆ ಉಪ್ಪು, ಆಮೇಲೆ ಉಪ್ಪಿನಕಾಯಿ, ಆಮೇಲೆ ಇಲ್ಲಿ ಹೆಸರು ಬೇಳೆದ್ದು ಕೋಸಂಬರಿ, ಆಮೇಲೆ ಇಡ್ಲಿ ಮತ್ತು ಚಟ್ನಿ, ಇದು ತೊಂಡೆ ಕಡಲೆ ಬಾಜಿ, ಆಮೇಲೆ ಬೀನ್ಸ್ ಬಾಜಿ, ಆಮೇಲೆ ಇಲ್ಲಿ ಅನ್ನ ಮತ್ತು ಸೌತೆಕಾಯಿ ಹುಳಿ, ಹಪ್ಪಳ, ಆಮೇಲೆ ಇದು ಹೆಸರುಬೇಳೆ ಪಾಯಸ. ಈಗ ಒಳ್ಳೆ ದಬ್ಬಾಯಿಸ್ಬೇಕು, ಜೋರು ಹೊಟ್ಟೆ ಹಸಿವಾಗ್ತಾ ಉಂಟು. ಸೊ ಮೊನ್ನೆ ಹಬ್ಬದ ಊಟದ ನಂತರ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು, ನಾವೆಲ್ಲಾದ್ರೂ ಫಂಕ್ಷನಿಗೆ ಹೋಗಿ ಬಂದರೆ ಅಥವಾ ಏನಾದರೂ ಹಬ್ಬದ ಊಟದಲ್ಲಿ ಒಳ್ಳೆ ಪಾಯಸ ಎಲ್ಲ ತಿಂದ್ರಲ್ಲ, ಸಖತ್ತಾಗಿ ನಿದ್ರೆ ಬರ್ತದೆ. ಸೊ ನಾನು ಕೂಡ ಅಷ್ಟೇ ಮಲ್ಕೊಂಡ್ಬಿಟ್ಟೆ. ಮತ್ತೆ ಸೊ ಇವತ್ತು ನಾನೊಂದು ಫುಡ್ ಚಾಲೆಂಜನ್ನು ಮಾಡ್ತಾ ಇದ್ದೇನೆ. ಸೊ ಸುಮಾರು ದಿನದಿಂದ ಎಣಿಸ್ತಾ ಇದ್ದೆ ಮಾಡಬೇಕು ಅಂತ. ಸೊ ಇವತ್ತು ಫೈನಲಿ ಮಾಡ್ತಾ ಇದ್ದೇನೆ. ಸೊ ನಾನು ಫುಡ್ ತಿನ್ನುವಾಗ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಹಿಂದೆ, ನನಗೂ ಸ್ವಲ್ಪ ಕೊಡಂತ. ನಿಮ್ಗೇನ ತಿನ್ಲಿಕ್ಕೆ ಸಿಗ್ತದೆ ಇವತ್ತು A to Z ಅಲ್ಲಿ? ಅವ್ಳು ಬಿಟ್ಟದಿದ್ರೆ ಬಿಟ್ರೆ ನಾವು ತಿನ್ನುವ, ಅದಕ್ಕೆ ನಾವು ಕಾಯ್ತಾ ಇದ್ದೇವೆ. ಅವಳು ನನ್ನನ್ನು ಎದುರು ನಿಲ್ಸಿ ತಿನ್ಲಾಗ ಮಾಡಿ ನಿಂತ ಇದ್ದಾಳೆ A to Z ಅಂತ ಹೇಳಿ. ನಮ್ಗೆ ಏಸ ಇಲ್ಲ ಎಡ್ಸ ಇಲ್ಲ, ನಾವು ಎಂಜಿನ್ ನುಗ್ತಾ ಇದ್ದೇವೆ. ನಾನು ಹಾಗೆ ಮಾಡ್ತೇನೆ. A to Z ಅಂತ ಎಲ್ಲ ತಿನ್ನೋದು ನಾನು ಮಾಡ್ತಾ ಇರ್ತೇನೆ, ನಿಮಗೆ ಬರೀ ತೋರಿಸ್ತೇನೆ ನಾನು. ಅಡ್ಡಿಲ್ಲ, ಇದು ಸಿಹಿ ಮಾಡುದು ಈಗ ಚಿಕನ್. ಈಗ ಸಿ ನೋಡಿ, ಒಂದು ವಿಡಿಯೋ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟಂತ. ತಿನ್ನುವಾಗ ಅಷ್ಟೇ ಗಮ್ಮತ್ ಆಗ್ತದಲ್ಲ? ಗಮ್ಮತ್ ಆಗ್ತದೆ, ಬಟ್ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಉಂಟು. ಬಟ್ ಏನ್ ಮಾಡುದು, ವಿಡಿಯೋಗೋಸ್ಕರ ಮಾಡ್ಲೇಬೇಕಲ್ಲ. ಸೊ ನಂದು ವಿಡಿಯೋಗೋಸ್ಕರ ಎಷ್ಟು ಡೆಡಿಕೇಶನ್ ನೋಡಿ, ಎಷ್ಟು ಮೆಹನತ್ ಮಾಡ್ತಾ ಇದ್ದೆ. ಯಾಕಂದ್ರೆ ಕೇಕ್ ಸಹ ಇದ್ದಿತ್ತು, ಕೇಕ್ ತಿನ್ಬೋದಿತ್ತು ನನ್ಗೆ, ಬಟ್ ನಾನು ಚಿಕನ್ ಮಾಡ್ತಾ ಇದ್ದೆ. ಅದು ವಿಡಿಯೋಗೋಸ್ಕರ ಅಲ್ಲ, ಚಿಕನ್ ತಿನ್ಲಿಕ್ಕೆ ಮೆಹನತ್ ಅದು. ಎರಡು ಸಹ, ವಿಡಿಯೋಗೆ ಸಹ ತಿನ್ಲಿಕ್ಕೆ ಸಹ. ಸೊ ನಮ್ದು ಚಿಕನ್ ಗ್ರಿಲ್ ಆಗಿದೆ. ಗ್ರಿಲ್ ಅಂದ್ರೆ ತವದಲ್ಲಿ ಗ್ರಿಲ್ ಆದದ್ದು. ಈಗ ಅದಕ್ಕೆ ನಾನೊಂದು ಸಾಸ್ ಪ್ರಿಪೇರ್ ಮಾಡಿದ್ದೇನೆ. ಅದರ ಮೇಲೆ ಹಾಕೊಂಡು ಕಲರ್ ತಕೊಳ್ಳೋದು, ಫುಲ್ ನಮ್ಮ ಕಾಂಟಿನೆಂಟಲ್ ಸ್ಟೈಲಲ್ಲೆಲ್ಲ ಸಿಗ್ತದಲ್ಲ ಅದು ಆ ರೀತಿ. ಸೊ ನಂದಿವಾಗ ಡಿ ತನಕ ಫುಡ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಅಲ್ಲಿ ಎಗ್ ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಮತ್ತೆ ಆಗ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ನಾನು ಅವ್ರಿಗೇನು ಕೊಡ್ತಾ ಇಲ್ಲ ಅಂತ ತಿನ್ಲಿಕ್ಕೆ. ಸೊ ಅದೆಲ್ಲ ಸುಳ್ಳಾಯ್ತಾ. ಇವಾಗಷ್ಟೇ ನಾನು ಚಿಕನ್ ತಿಂದೆ ಅಲ್ಲ, ಅಷ್ಟೇ ಚಿಕನ್ ಅವ್ರು ಸಹ ತಿಂದಿದ್ದಾರೆ. ಸೊ ನಾನು ಅವರಿಗೆ ಕೊಡೋದೇನು ತಿನ್ನೋದಿಲ್ಲ. ಸೊ ಸೇಮ್ ಕ್ವಾಂಟಿಟಿಯಲ್ಲಿ ಕೂಡ ಅವ್ರಿಗೆ ಕೊಟ್ಟಿದ್ದೇನೆ. ಇಲ್ಲಿ ಮೊಟ್ಟೆ ಬೇಡಿಕೆ ಇಟ್ಟಿದ್ದೀನಿ ಈಗ ಎಗ್ಗಿಗೆ. ಸೊ ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಅಮ್ಮ ನೀವು ಮಾಡ್ಲಿಕ್ಕೆ ಉಂಟಾ A to Z ಫುಡ್ ಚಾಲೆಂಜ್? ನೀನ್ ಫಸ್ಟ್ ಮಾಡಿ ಮತ್ತೆ ನೋಡುವ. ನನ್ನದು ನಾನ್ ವೆಜ್ ಏನಿಲ್ಲ ಅಲ್ಲ. ಹಾ, ಅಮ್ಮ ನಾನ್ ವೆಜ್ ತಿನ್ನುದಿಲ್ಲ, ಬಟ್ ವೆಜ್ ಅಲ್ಲಿ ಮಾಡ್ಬೋದು. ಹುಡುಕಿ ಮಾಡ್ಬೇಕು ಮಾತ್ರ. ಸೊ ತಿನ್ನುವಾಗೇನೋ ಖುಷಿ ಆಗ್ತದೆ ಫುಲ್, ಬಟ್ ಅದ್ರ ಹಿಂದೆ ಇರುವ ಒಂದು ಏನ್ ಹೇಳ್ತಾರೆ ಶ್ರಮ ಉಂಟಲ್ಲ, ಅದು ಸುಮಾರು ಇರ್ತದೆ. ಅದರ ಏನಂತ ಹೇಳಿ ಫುಡ್ ಐಟಮ್ ಅನ್ನ ಹುಡ್ಕೋದು ಆ ಲೆಟರ್ ಇಂದ, ಆಮೇಲೆ ಏನಾದ್ರು ಮನೆಯಲ್ಲೇ ಪ್ರಿಪೇರ್ ಮಾಡೋದಿದ್ರೆ ಅದನ್ನ ಪ್ರಿಪೇರ್ ಮಾಡ್ಬೇಕು. ಈಗ ನನ್ಗೆ ಈಗ ಬರೀ 4 ಆದದ್ದು, ಈಗ ಇನ್ನು ಉಂಟು ಈಗ ನನ್ಗೆ ಮಾಡ್ಲಿಕ್ಕೆ A to Z ಚಾಲೆಂಜ್. ನನಗೆ ಒಂದು ವಸ್ತು ಸಿಕ್ಕಿತ್ತು ಈಗ. ಆಗದಿಂದ ಕಾಯ್ತಾ ಇದ್ದೇನೆ ಏನ ಸಿಗ್ತಾ ಅಂತ. ಒಂದು ನೆಲ್ಲಿಕಾಯಿ ಸಿಕ್ಕಿತ್ತು. ಈಗ ಒಳ್ಳೊಳ್ಳೆ ವಸ್ತು ಬರೋದು ಬಾಕಿ ಉಂಟು ಈಗ. ನನ್ನೊಟ್ಟಿಗೆ ಅಮ್ಮ ಸಹ ಫುಡ್ ಚಾಲೆಂಜ್ ಮಾಡ್ತಾರೆ. ಅದು ಯಾರು ಸಿಗ್ತಾ ತಿನ್ನೋದು. ನನ್ಗೀಗ ಆಲ್ಮೋಸ್ಟ್ ಹೊಟ್ಟೆ ಫುಲ್ ಆಗ್ತಾ ಬಂದಿದೆ. ನನ್ಗೆ ಡೌಟ್ ಆಗ್ತಾ ಉಂಟು ನಾನು ತಿಂತೇನೋ ಇಲ್ವಾ ಅಂತ. ಮತ್ತೆ ನಾನು ಚೀಟಿಂಗ್ ಮಾಡುದಿಲ್ಲ ಆಯ್ತಾ, ಏನ್ ತಿಳಿದ್ರೆ ಅದನ್ನ ಫುಲ್ ತಿಂತಿದ್ದೇನೆ. ಅಂದ್ರೆ ಎಷ್ಟು ತಿನ್ಲಿಕ್ಕೆ ತಗೊಳ್ತಾ ಇದ್ರೆ ಪೂರ ಕಂಪ್ಲೀಟ್ ಮಾಡಿ ಮತ್ತೆ ನಾನು ಏನೊಂದಕ್ಕೆ ನೋಡುವ
ನನ್ನ ಹತ್ರ ಆಗ್ತದಲ್ವಾ ಅಂತ. ಆಗದಿದ್ರೆ ನಾನು ತಿಂತೇನೆ. ಸೊ ನೋಡಿ, ಇಲ್ಲಿ A to Z ಚಾಲೆಂಜ್ ನಾನ್ ಮಾತ್ರ ಅಲ್ಲ, ಇಲ್ಲಿ ಇಬ್ರು ಸಹ ಮಾಡ್ತಾ ಇದ್ದಾರೆ. ಇನ್ನೊಂದು ಸಿಕ್ಕಿತ್ತು. ಎಂತ ಇದು? ಇದು ಚಿಪ್ಸ್ ಇಂದ ಲೇಸ್ ಲೇಸ್. ಲೇಸ್ ಲೇಸ್. ಅದೇ ನಾನ್ ಫುಡ್ ಚಾಲೆಂಜ್ ಮಾಡೋದು, ಮತ್ತೆ ಇಬ್ರು ರೆಡಿಯಲ್ಲಿ ಇಡ್ತಾರೆ. ನೀನ್ ಬಿಟ್ಟ ಕೂಡ ಬೇಗ ಬೇಗ ನಾ ತಕೊಳ್ಳೋದು. ಅಲ್ಲ ಮತ್ತೊಬ್ಬ ಕಾಯ್ತಾ ಇದ್ದ. ಹೌದದೇ ಅಲ್ಲ, ಆಗ ನೀವು ಏನಿಲ್ಲ ಏನ್ ಕೊಡುದಿಲ್ಲ ಅವಳಂತೆಲ್ಲ ಹೇಳಿದ್ರಿ, ಮತ್ತೆ ಈಗ ಎಂತದು ತಿನ್ನುದು? ಮತ್ತೇನಿಲ್ವಾ? ನಾನ್ ಬರೀ 4 ಚಿಪ್ಸ್ ತಿನ್ನೋದು. ಮೊದಲ ಆಗದ ಅಮ್ಮ ತಿಂದ. ಅದೇ ಇವತ್ತು ಮಧ್ಯಾಹ್ನ ಮಲಗಲಿಲ್ಲ, ನೀನೇನು ಬಿಟ್ಟದೆ. ಅದೇ ಆ ಓಟ್ಸ್ ನಕ್ಕಿ ನೋಡಿದೆ ನಾನು, ಅನುಷ ಮಾಡಿದ್ದು ಒಳ್ಳೆ ಮಣ್ಣು ತಿಂದ ಉಂಟು, ಅದರಲ್ಲಿ ಏನೂ ಇಲ್ಲ. ಸ್ವಲ್ಪ ಉಪ್ಪು ಹಾಕಿ ಮೆಣಸಿನ ಪುಡಿ ಹಾಕಿ ಒಂದಿಷ್ಟು ಹಳದಿ ಹಾಕಿದ್ದು, ಒಂಚೂರು ಗರಂ ಮಸಾಲ ಹಾಕಿದ್ದು. ಗರಂ ಮಸಾಲ ಹಾಕಿ ಹಾಗೆ ಅವಸ್ಥೆ. ನಾನು ಹೇಳಿದೆ ಒಂಚೂರು ನಕ್ಕಿ ನೋಡ್ತೇನೆ ನೋಡೋ, ಒಳ್ಳೆ ಮಣ್ಣು ತಿಂದ ಉಂಟು. ಅನುಷ ಮಾಡಿದಲ್ಲ. ಅನುಷನಿಗೆ ಒಂದು ಬೆಳಿಗ್ಗೆಯಿಂದ ಮಾಡಿ ಮಾಡಿ ಸಾಕಾಯ್ತು, ಅದಕ್ಕೆ ಇದನ್ನು ಕಣ್ಕಟ್ ಮಾಡಿದ್ದು. ಅಮ್ಮ ಅದು ತಿಂದ್ರಾ ಕೆಸರಿಯಾ? ಹೇಗಾಯ್ತು? ಏನದು ಹೇಳಿ. ಕೆಸರಿಯವ? ಕೆಸರಿಯ ಅದಡ್ಡಿಲ್ಲ ನೋಡಿ. ಅಲ್ಲ, ನಾನೇ ಇವತ್ತು ಕಲ್ತದ್ದು ಹೆಸರು. ಅದೇ ಕೆಸರಿಯ ಅಲ್ಲ, ಕೆಸರಿಯ. ಕೇಸರಿಯ. ಡಿ ಡೆಸರಿಯವ? ಕೆಸಡಿಯ. ಹ? ಕೆಸಡಿಯ ಎಂತ ಕೆ ಬರುದಾ? ಕ್ಯೂಬ್. ಕೆಸಡಿಯವ? ಕೆಸಡಿಯ. ಹಾ, ತುಂಬಾ ಒಳ್ಳೇದಿತ್ತು. ಹಾ, ಟೇಸ್ಟ್ ಖುಷಿ ಆಯ್ತಾ? ಟೇಸ್ಟ್ ನಾವು ಮಾಡ್ಬೋದು ಮನೇಲಿ, ಆರಾಮಿಂದ ಮಾಡ್ಬೋದು. ಹೌದಾ? ಹೆಸರೇ ಮಾಡ್ಲಿಲ್ಲ ಅದು. ಇಲ್ಲಪ್ಪ, ನಾನು ಹೇಳಿದ್ದೆ ಇವತ್ತು ಫುಡ್ ಚಾಲೆಂಜಿಗೋಸ್ಕರ. ನಾನು ಟೇಸ್ಟ್ ಆಗಿದೆ. ಖಾಲಿ ಚಪಾತಿ ತಿನ್ನೋದಕ್ಕಿಂತ ಹಾಗಿದ್ ಮತ್ತೆ ಯಾವಾಗಾದ್ರೂ ಮಾಡ್ಬೋದು. ಸೊ ನನ್ಗೆ ಇವತ್ತು ಫುಡ್ ಚಾಲೆಂಜಿಗೆ ಅಮ್ಮ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ನೀರ್ ದೋಸೆ ಮಾಡ್ಲಿಕ್ಕೆ ಸಹ ಅವರದ್ದು ಅದು ಬಂದ ಉಂಟಲ್ಲ, ಅವರೇ ನಂಗೆ ಮಿಕ್ಸಿ ಮಾಡಿ ಕೊಟ್ಟದು. ಸೊ ಗ್ರೈಂಡ್ ಮಾಡಿ ಕೊಟ್ಟದ್ದು. ಅದೇ ಬಂದ ಗ್ರೈಂಡ್ ಮಾಡಿ ಕೊಟ್ಟದ್ದು. ಹೊರಗಿಂದ ತಂದು ತಿಂದ್ರೆ ಈಸಿ ಆಗ್ತದೆ, ಇಲ್ಲ ಅಂದ್ರೆ ಹೀಗೆ. ಒಂದು ಮಧ್ಯಾಹ್ನ ಎಷ್ಟು 12 ಗಂಟೆಗೆ ಚಾಲು ಆಗಿದೆ ನಮ್ಮ ಪ್ರಿಪರೇಷನ್. ಈಗ 5:30 ಆಗ್ತಾ ಬಂತು, ಇನ್ನು ಕೂಡ ಫುಡ್ ಚಾಲೆಂಜ್ ಮುಗಿಲಿಲ್ಲ. ಇನ್ನು ಕೂಡ ನನ್ಗೆ ಎಷ್ಟು 9 ಬಾಕಿ ಉಂಟು, 9 ಲೆಟರ್ಸ್. ನಿನ್ನ ಚಾಲೆಂಜ್ ಆಯ್ತಾ? ಚಾಲೆಂಜ್ ಆಯ್ತಾ? ಚಾಲೆಂಜ್ ಆಗಿದೆ. ನನ್ನ ಹೊಟ್ಟೆ ಎಲ್ಲ ಫುಲ್ ಆಗಿ, ಹೊಟ್ಟೆಲಿ ಜಾಗ ಇಲ್ಲ. ಇನ್ನು ಸಹ ನಂಗೆ 6 ಲೆಟರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಉಂಟು. ಒಂದು 2-3 ಆದ್ರೆ ಸ್ವಲ್ಪ ಸಣ್ಣದು, ಒಂದು ಸ್ವಲ್ಪ ದೊಡ್ಡದುಂಟು ತಿನ್ಲಿಕ್ಕೆ. ಯಾವುದು ದೊಡ್ಡದು ಅದು ಮತ್ತೆ ಹೇಳ್ತೇನೆ ವಿಡಿಯೋದಲ್ಲಿ. ಅಲ್ಲಲ್ಲ, ಈ ವಿಡಿಯೋ ಬರೋಕ್ಕಿಂತ ಮೊದಲು ಫುಡ್ ಚಾಲೆಂಜ್ ನೀವು ನೋಡಿರ್ತೀರಿ. ಸೊ ದೊಡ್ಡದು ಯಾವುದಂದ್ರೆ ಇಪ್ಪಿ ನೂಡಲ್ಸ್ ಇಷ್ಟು ಬರ್ತದಲ್ಲ. ಸೊ ಮಧ್ಯಾಹ್ನದಿಂದ ತಿಂತಾ ಇದ್ದೇನೆ. ಇಲ್ಲದಿದ್ರೆ ನಾನು ಯಾವಾಗಲೂ ಲಂಚ್ ನಂತರ ಜಾಸ್ತಿಯಾಗಿ ಏನು ತಿನ್ನುವುದಿಲ್ಲ. ಬಟ್ ಫುಲ್ ನನಗೆ ಜೊಗೆ ಮೇಲೆ ಬರ್ತದೆ ಈಗ. ತಿನ್ನೋದೆಲ್ಲ ವಾಂತಿ ಆಗದಿದ್ರೆ ಸಾಕು. ನಿಮ್ಮದು ವಿಶೇಷ ಟಿಪ್ಪಣಿ? ವಿಶೇಷ ಟಿಪ್ಪಣಿ ಇವತ್ತು ಅನುಷ ಏನೇನು ತಿಂತಾಳೆ ನೋಡ್ತಾ ಇರೋದು ಬೆಳಿಗ್ಗೆಯಿಂದ ಇದೆ ಕೆಲಸ. ಮತ್ತೆ ಕಾಯೋದು ಅವಳೇನ ಕೊಡ್ತಾಳೆ? ಹೌದು, ಅದು ಮೇನು. ಏನಾದ್ರು ಬಿಡ್ತಾಳ ಕಡೆಗೆ ನಾವಿಬ್ರು ತಿನ್ನುದೇ ನೋಡಿದ್ರೆ. ಹೊಟ್ಟೆ ತುಂಬಿದೆ ಅಂತ ಎಲ್ಲ ತಿಂತ ಇದ್ದಾಳು ಅವಳು. ಅಲ್ಲ, ಮತ್ತೆ ನನಗಿದು ಚಾಲೆಂಜ್ ಅಂತೂ ಎಕ್ಸೆಪ್ಟ್ ಮಾಡಿ ಆಗಿದೆ. ನಾನು ಇದನ್ನು ಫಿನಿಶ್ ಮಾಡ್ಲೇಬೇಕಲ್ಲ. ಸೊ ಹಾಗೆ ವಿಡಿಯೋಗೆ ಮಾಡ್ಲೇಬೇಕಲ್ಲ.